ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕರ್ನಾಟಕ ಸಮೃದ್ಧಿ ಜನಸೇವಾ ವೇದಿಕೆಯ ಯುವ ಕಣ್ಮಣಿ ಯುವ ಘಟಕದ ಅಧ್ಯಕ್ಷರಾಗಿದ್ದ ಸಿಟಿ ವಸಂತ್ ಕುಮಾರ್ ನಾಯಕ್ ಅವರ ಸವಿನೆನಪಿಗಾಗಿ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಕುರಿತು ನಮ್ಮ ತುಮಕೂರು ಜೊತೆಗೆ ಮಾತನಾಡಿದ ತಾಲೂಕು ನಗರದ ಘಟಕದ ಅಧ್ಯಕ್ಷರಾದ ಅಫ್ಸರ್ ಪಾಷಾ ಅವರು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದರು. ಕರ್ನಾಟಕ ಸಮೃದ್ಧಿ ಜನಸೇವಾ ವೇದಿಕೆಯ ಯುವ ಘಟಕದ ಅಧ್ಯಕ್ಷರಾದಂತಹ ಸಿಟಿ ವಸಂತ್ ಕುಮಾರ್ ಅವರನ್ನು ಕಳೆದುಕೊಂಡಿರುವುದು ನಮ್ಮೆಲ್ಲರ ದೌರ್ಬಲ್ಯದ ಸಂಗತಿಯಾಗಿದೆ. ಸಿಟಿ ವಸಂತ್ ಕುಮಾರ್ ನಾಯಕರವರು ಪ್ರತಿಯೊಂದು ಸ್ಪರ್ಧೆಯಲ್ಲೂ ಮುಂದಿದ್ರು. ಇಂತಹ ಯುವ ಪ್ರತಿಭೆಗಳು ಇಂದು ನಮ್ಮೆಲ್ಲರನ್ನು ಅಗಲಿರುವುದು ನಿಜಕ್ಕೂ ಸಹ ದುರ್ದೈವದ ವಿಷಯವಾಗಿದೆ ಎಂಬುದಾಗಿ ಬೇಸರ ವ್ಯಕ್ತಪಡಿಸಿದರು. ಸಿಟಿ ವಸಂತ್ ಕುಮಾರ್ ನಾಯಕ್ ಅವರು ಕಳೆದ ತಿಂಗಳುಗಳ ಹಿಂದೆಯಷ್ಟೇ ಬೈಕ್ ಅಪಘಾತದಲ್ಲಿ ನಿಧನ ಹೊಂದಿದ್ದು, ಅವರ ಸವಿನೆನಪಿಗಾಗಿಯೇ ಈ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಈ ಕ್ರಿಕೆಟ್ ಪಂದ್ಯದಲ್ಲಿ ಮೊದಲನೆಯ ಬಹುಮಾನ 5,001 ರೂಪಾಯಿ ಹಾಗೂ ಎರಡನೆಯ ಬಹುಮಾನ 3,001 ರೂಪಾಯಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಇದೇ ವೇಳೆ ತಾಲೂಕು ಉಪಾಧ್ಯಕ್ಷರಾದಂತಹ ಶ್ರೀ ಸಿದ್ದೇಶ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಸಮೃದ್ಧಿ ಜನಸೇವಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಸಹ ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಸಿದ್ದೇಶ್ ಅಂತ ತಾಲೂಕು ಉಪಾಧ್ಯಕ್ಷರು, ಕರ್ನಾಟಕ ಜನಸೇವಾ ಸಮಿತಿ. ಮೊದಲನೇದಾಗಿ 75ನೇ ಸ್ವತಂತ್ರ ದಿನೋತ್ಸವಕ್ಕೆ ಎಲ್ಲರಿಗೂ ಸಹ ಒಂದು ಶುಭ ಕೋರ್ತೀವಿ. ಕರ್ನಾಟಕ ಸಮೃದ್ಧಿ ಜನಸೇವಾ ವೇದಿಕೆ ವೇದವತಿ ನಗರ ಹಿರಿಯೂರು ತಾಲೂಕಿನಿಂದ ನಾವು ಮಾಡುತ್ತಿರುವ ನಮಸ್ಕಾರಗಳು ಎಲ್ಲರಿಗೂ. ಕಳೆದ 3 ತಿಂಗಳ ಹಿಂದೆ ನಮ್ಮ ಸೇವಾ ಸಂಘದ ಯುವ ಘಟಕದ ಅಧ್ಯಕ್ಷರಾಗಿದ್ದ ಸಿಟಿ ರವಿ ಅವರು ಅಕಾಲಿಕವಾಗಿ ಒಂದು ಮರಣ ಹೊಂದಿದ್ದಾರೆ. ಆದರೆ ಫಿಸಿಕಲಿ ಅವರು ನಮ್ಮಲ್ಲಿಲ್ಲ ಅಂದ್ರೂ ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರ್ತಾರೆ ಅಂತ ಅಂದ್ಬಿಟ್ಟು ನಾವೆಲ್ಲ ಇದು ಅಂದ್ಬಿಟ್ಟು ಒಂದು ನೆನಪಿನ ಅರ್ಥವಾಗಿ ಒಂದು ಶಾರ್ಟ್ ಕ್ರಿಕೆಟ್ ಟೂರ್ನಮೆಂಟನ್ನು ಇಲ್ಲಿ ಏರ್ಪಡಿಸಲಾಗಿದೆ. ಸೊ ಅವರು ಯಾವುದೇ ಕೆಲಸಗಳಲ್ಲಿ ವೃದ್ಧಾಶ್ರಮ ಇರ್ಬೋದು, ಅನಾಥಾಶ್ರಮದ ಇರ್ಬೋದು, ಬೇರೆ ಬೇರೆ ಎಲ್ಲ ಸಂಸ್ಥೆಗಳಲ್ಲಿ ನಾವು ಮೊದಲಿಂದನೂ ಸಹ ಈ ಕಳೆದ 1 ವರ್ಷಗಳಿಂದ ಕೆಲಸ ಮಾಡ್ಕೊತಾ ಬಂದಿದ್ವಿ. ಅದರಲ್ಲಿ ಮುಂಚೂಣಿಯಾಗಿ ಎಲ್ಲ ರೀತಿಯಲ್ಲೂ ಸೇವೆಯಲ್ಲಿ ತುಂಬ ಅತ್ಯುತ್ತಮವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದರು. ಬಟ್ ಯಾವುದೋ ಒಂದು ವಿಧಿ ಇಲ್ಲ ಅಂತ ನಮ್ಮಿಂದ ದೂರ ಆದರು. ಬಟ್ ಈಗ ಅವರ ನೆನಪಿನಾಗಿ ಅವರ ಕೊಟ್ಟ ಸಲಹೆಗಳನ್ನು ನಾವು ಇದು ಮಾಡಿಕೊಂಡು ಈ ಸಂಘದಲ್ಲಿ ಇನ್ನೂ ಉತ್ತಮವಾದ ಕಾರ್ಯಗಳನ್ನು ತೆಗೆದುಕೊಂಡು ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟು ಈ ಒಂದು ಯುವ ಪ್ರತಿಭೆಗಳನ್ನು ಇಲ್ಲಿ ಗುರುತಿಸ್ಕೊಳ್ಳೋಕ್ಕೋಸ್ಕರ ಒಂದು ಶಾರ್ಟ್ ಕ್ರಿಕೆಟ್ ಟೂರ್ನಿಮೆಂಟನ್ನು ಅವರಿಗೋಸ್ಕರ ಏರ್ಪಡಿಸಲಾಗಿದೆ. ಸೊ ಎಲ್ಲರೂ ಚೆನ್ನಾಗಿ ಆಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಸರಿ. ನನ್ನ ಹೆಸರು ಅಫ್ಸರ್ ಪಾಷಾ, ಕರ್ನಾಟಕ ಸಮೃದ್ಧಿ ಜನಸೇವಾ ವೇದಿಕೆಯ ನಗರ ಘಟಕದ ಅಧ್ಯಕ್ಷರಾಗಿ ಇದ್ದೀನಿ. ಈ ಜನಸೇವಾ ವೇದಿಕೆ ವತಿಯಿಂದ ಮೊದಲನೇದಾಗಿ ಮುಂಚಿತವಾಗಿ ಸ್ವಾತಂತ್ರ್ಯ ದಿನದ ಹಬ್ಬದ ಎಲ್ಲರಿಗೂ ಶುಭ ಕೋರ್ತೀವಿ. ಹಾಗೆ ಇವತ್ತು ನಮ್ಮ ಈ ವೇದಿಕೆಯ ಜನಸಮೃದ್ಧಿ ವೇದಿಕೆಯ ಯುವ ಘಟಕದ ಅಧ್ಯಕ್ಷರಾದ ವಸಂತ್ ಕುಮಾರ್ ಅವರ ನೆನಪಿಗೋಸ್ಕರ ಇವತ್ತು ಈ ಶಾರ್ಟ್ ಕ್ರಿಕೆಟ್ ಟೂರ್ನಮೆಂಟ್ನ ಆಡಿಸ್ತಾ ಇದ್ದೀವಿ. ಸುಮಾರು ಒಂದು 3 ತಿಂಗಳಿಂದ ಹೀಗೆ ಒಂದು ಬೈಕ್ ಅಪಘಾತದಿಂದ ಅವರು ನಮ್ಮಿಂದ ದೂರವಾದರು. ಅವರ ಒಂದು ನೆನಪಿಗೋಸ್ಕರ ಇವತ್ತು ನಾವು ಈ ಟೂರ್ನಮೆಂಟ್ನ ಅವ್ರ ನೆನಪಿಸ್ಕೊಂಡು ಅವ್ರಿಗೆ ಅವ್ರು ಯಾವತ್ತೂ ನಮ್ಮ ಜೊತೇಲಿ ಇದ್ದಾರೆ ಅಂತ, ಮತ್ತು ಅವ್ರು ನಮ್ಮ ಜೊತೆ ಯಾವತ್ತೂ ಹೀಗೆ ಯಾವಾಗಲೂ ಇರ್ತಾರೆ ಅನ್ನೋ ಒಂದು ಪ್ರೀತಿಯನ್ನು ತೋರ್ಸೋಕ್ಕೋಸ್ಕರ ಇವತ್ತು ಈ ಟೂರ್ನಮೆಂಟ್ನ ನಡೆಸ್ತಾ ಇದ್ದೀವಿ. ಯಾಕಂದರೆ ಅವ್ನು ಮೊದಲಿಂದನೂ ಸ್ಪೋರ್ಟ್ಸಲ್ಲಿ ತುಂಬ ಇದ್ದ. ಅವನಿಗೆ ಇದೊಂದು ಅರ್ಪಣೆ ಮಾಡಬೇಕನ್ನೋ ಒಂದು ಆಸೆಯಿಂದ ನಾವೆಲ್ಲರೂ ಸೇರಿಕೊಂಡು ಇವತ್ತು ಈ ಟೂರ್ನಮೆಂಟ್ನ ನಡೆಸ್ತಾ ಇದ್ದೀವಿ. ಹಾಗೆ ಅವನ್ನ ನೆನಪು ಅನ್ನೋದಕ್ಕಿಂತ ಅವನನ್ನು ನಾವು ಮರ್ತಿಲ್ಲ. ಯಾಕಂದರೆ ಮರ್ತಿದ್ರೆ ನೆನೆಸ್ಕೊಳೋದು. ಅವನು ಯಾವತ್ತೂ ನಮ್ಮ ಜೊತೆಲೇ ಇರ್ತಾನೆ. ಅವನು ಯಾವಾಗಲೂ, ಯಾಕಂದರೆ ಯಾವುದೇ ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ ಮೊದಲು ನಿಂತ್ಕೊಳ್ತಿದ್ದ ನಮ್ಮ ಜೊತೆ. ಯಾವಾಗ್ಲೂ ನಾವು ಒಂದು ನಿಮಿಷ ಯೋಚನೆ ಮಾಡೋದಕ್ಕಿಂತ ಯಾವುದೇ ಒಳ್ಳೆ ಕಾರ್ಯ ಅಂದರೆ ಮೊದಲು ಮುಂದೆ ನಿಂತು ಅವನನ್ನು ನಾವು ಫಾಲೋ ಮಾಡ್ತಾಯಿದ್ವಿ. ಸೊ ಹಾಗಿದ್ದವನು ಇವತ್ತು ನಮ್ಮ ಜೊತೆ ಇದ್ದಾನೆ. ಜನಗಳ ಕಣ್ಣಿಗೆ ಕಾಣದಿರ್ಬೋದು, ಬಟ್ ನಮ್ಮ ಮನಸ್ಸಲ್ಲಿ ನಾವು ಸಾಯೋವರೆಗೂ ಇರ್ತಾನೆ ಅಂತ ಹೇಳ್ಕೊಂಡು ಇವತ್ತೊಂದು ಸಣ್ಣದೊಂದು ಅವನಿಗೆ ಒಂದು ಅರ್ಪಣೆ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಬಿ. ಕೊನೆಯ ಬಾರಿಗೆ ಮೊದಲನೇ ಓವರ್ನ ಕೊನೆಯ ಬಾಲ್, ಉತ್ತಮವಾದ ಎಸೆತ, ಯಾವುದೇ ವಿಕೆಟ್ ನಷ್ಟವಿಲ್ಲ. 1 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 4. ಯಾವುದೇ ವಿಕೆಟ್ ನಷ್ಟವಿಲ್ಲದೆ ತಂಡದ ಮೊತ್ತ 4. At the end of the first over, Classic cricketer has scored 4 runs without no loss. ತಂಡದ 2ನೇ ಓವರನ್ನು ಮಾಡಲು ಬಂದಿದ್ದಾರೆ ಮಧು. ಬೈಕ್ನಲ್ಲಿ ಬಿಲಾಲ್.
ಮೊದಲ ಬಾರಿಗೆ ತಂಡ ವೈಡ್ ಅಗಲವಾದ ಎಸೆತ ತಂಡಕ್ಕೆ ಮತ್ತೊಂದು ರನ್ ಸೇರ್ಪಡೆ. ತಂಡದ ಮೊತ್ತ 1 ಓವರ್ಗಳ ನಷ್ಟಕ್ಕೆ 5 ರನ್. ಮೊದಲನೇ ಬಾರಿಗೆ ಮತ್ತೊಂದು ಅಗಲವಾದ ಎಸೆತ, ಮತ್ತೊಂದು ತಂಡಕ್ಕೆ ರನ್ ಸೇರ್ಪಡೆ. ನಮ್ಮ ತುಮಕೂರಿನ ಸಮಸ್ತ ವೀಕ್ಷಕರಿಗೆ 75ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಬೈ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.